ಎಸ್ಸಿಡಿಸಿಸಿ ಬ್ಯಾಂಕ್ದ ವತಿರ್ದು ಕೋವಿಡ್ ಸೋಂಕಿತರನ ಸೇವೆಗಾದ ಆಂಬ್ಯುಲೆನ್ಸ್ನ ಕುಡ್ಲದ ಶಾಸಕರು ವೇದವ್ಯಾಸ್ ಕಾಮತ್ರನ ನೇತೃತ್ವದ ಸೇವಾಂಜಲಿ ಟ್ರಸ್ಟ್ಗೆ ಬ್ಯಾಂಕ್ ಅಧ್ಯಕ್ಷರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸೋಮವಾರ ಒಪ್ಪಿಯಾರು. ಇನಿ ಜಗತ್ತಡೆ ಕೋವಿಡ್ ಸೀಕದ ಭೀಕರತೆಗೆ ಜನ ನಲ್ಗೊಂದುಲ್ಲೇರು. ಇನಿ ಜನಕ್ಲೆಗ್ ಜೀವನ ಕಷ್ಟ ಆತಂಡು ಅಂಚಾದು ಕೋವಿಡ್ ಸೋಂಕಿತರನ ಚಿಕಿತ್ಸದ ಸಹಾಯಕ್ಕಾದ ಸೇವಾಂಜಲಿ ಟ್ರಸ್ಟ್ಗೆ ಆಂಬ್ಯುಲೆನ್ಸ್ನ ಒಪ್ಪಿಯಾವುದಿಲ್ಲ. ಕುಡ್ಲ ಶಾಸಕರು ವೇದವ್ಯಾಸ್ ಕಾಮತ್ರನ ಮನವಿಗೆ ಸ್ಪಂದಿಸಾದ ಪೊಲೀಸ್ ಇಲಾಖೆಗೆ ಮಾಸ್ಕ್ ಸ್ಯಾನಿಟೈಸರ್ಲ ವಿತರಣೆ ಮಲ್ದದ 5 ಕೋಟಿ ರೂಪಾಯಿದ ಚೆಕ್ನ ಚಿಕಿತ್ಸೆ ವೆಚ್ಚಗಾದ ಒಪ್ಪಿಯಾದ. ಇತ್ತೆ ವೇದವ್ಯಾಸ್ ಕಾಮತ್ರನ ಗುರ್ಕಾರ್ಮದ ಆಂಬ್ಯುಲೆನ್ಸ್ನ ಕೀ ಕೊರ್ಪ್ನ ಮೂಲಕ ಅರೆಗೆ ಒಪ್ಪಿಯಾವುದಿಲ್ಲ ಪಂಡದು ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ತಿಳಿಪಾಯರು. ಜಗತ್ತಿನಲ್ಲಿ ಭೀಕರವಾದಂಥ ಕೋವಿಡ್ ಅನ್ನುವಂಥ ಕೋವಿಡ್-19 ಅನ್ನುವಂಥ ಕಾಯಿಲೆ ಜಗತ್ತಿನಲ್ಲಿ ಉಕ್ಕರಿಸಿದೆ. ಕಳೆದ ಮಾರ್ಚಿನಿಂದ ಪ್ರಾರಂಭಗೊಂಡು ಸ್ವಲ್ಪ ಕಮ್ಮಿ ಆದರೂ ಪುನಃ ಈ ಮಾರ್ಚಿಗೆ 2ನೇ ಅಲೆಯಲ್ಲಿ ಕೋವಿಡ್ನ ಕಾಯಿಲೆಯಲ್ಲಿ ಜನರು ತಮ್ಮ ಜೀವನವನ್ನು ಕಷ್ಟದಲ್ಲಿ ಕಳೀತಾ ಇದ್ದಾರೆ. ಅದರ ಜೊತೆಗೆ ಅವರಿಗೆ ಬೇಕಾದಂಥ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸೋಸ್ಕರ ಮಂಗಳೂರಿನ ನಮ್ಮ ಶಾಸಕರಾದಂಥ ನನ್ನ ಆತ್ಮೀಯರಾದಂಥ ವೇದವ್ಯಾಸ್ ಕಾಮತ್ರವರು ನಮ್ಮ ಜೊತೆ ಎಲ್ಲ ಕೆಲಸದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಮೊದಲನೇದಾಗಿ ಅವರು ಹೇಳಿದಾಗೆ ನಾವು ಮೊನ್ನೆ ಪೊಲೀಸ್ ಇಲಾಖೆಯವರಿಗೆ ಅವರಿಗೆ ಬೇಕಾದಂಥ ಏನು ಮಾಸ್ಕ್ ಮತ್ತು ಸ್ಯಾನಿಟೈಸರ್ನು ಕೊಟ್ಟಿದ್ದೇವೆ. ನಾಳೆ ಆರೋಗ್ಯ ಇಲಾಖೆಯವರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ನು ಅವರ ನೇತೃತ್ವದಲ್ಲಿ ಕೊಡಲಿಕ್ಕಿದ್ದೇವೆ 5 ಕೋಟಿ. ಅದರ ಮೇಲೆ ನಾವು ಎಪೆಕ್ಸ್ ಬ್ಯಾಂಕಿಂದ ಈಗಾಗಲೇ ಮೊನ್ನೆ ನಾವು ಹೇಳಿದ ಹಾಗೆ 5 ಕೋಟಿ ಚೆಕ್ಕನ್ನು ಕೊಟ್ಟಿದ್ದೇವೆ ಮತ್ತು 1 ಲಕ್ಷ ಮಾಸ್ಕನ್ನು ಅಲ್ಲಿ ಮೊನ್ನೆ ಹಸ್ತಾಂತರಿಸಿದ್ದೇವೆ. ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೊಟ್ಟಿದ್ದೇವೆ. ಮತ್ತು ನಮ್ಮ ವೇದವ್ಯಾಸ್ ಕಾಮತ್ರ ಒಂದು ಮನವಿ ಮೇರೆಗೆ ಇಲ್ಲಿಯ ಕುದ್ರೋಳಿಯಲ್ಲಿರುವಂಥ ಉಳ್ಳಾಲ್ ನರ್ಸಿಂಗ್ ಹೋಮನ್ನು ನಾವು ಈಗಾಗಲೇ ಅವರು ಖರೀದಿಯ ಕರಾರು ಪತ್ರವನ್ನು ಮಾಡಿಕೊಂಡಿದ್ದೇವೆ. ಅವ್ರ ಜೊತೆಗೂಡಿಗೆ ಅಲ್ಲಿರುವಂಥ ವೈದ್ಯರು ಎಲ್ಲರ ದಾದಿಯರ ಸಲಹೆ ಸಹಕಾರದಿಂದ ಅದನ್ನು ಕೂಡ ಕೋವಿಡ್ ಸೆಂಟರ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ನಾವು ಒಪ್ಪಿಕೊಂಡು ಮುಂದಿನ ದಿನಗಳೇ ಅವರಿಗೆ ಹಸ್ತಾಂತರ ಮಾಡಲಿಕ್ಕಿದೆ. ಇವತ್ತು ಈ ಆ್ಯಂಬುಲೆನ್ಸ್ನ ಕೀಯನ್ನು ನಾನು ವೇದವ್ಯಾಸ್ ಕಾಮತ್ರ ಶಾಸಕರು ಮಂಗಳೂರು ಇವರಿಗೆ ಹಸ್ತಾಂತರಿಸ್ತೀನಿ. ಕೋವಿಡ್ ಸಂಕಷ್ಟದ ಹೋರಾಟಕ್ಕೆ ಪೊಲೀಸ್ ಇಲಾಖೆಗೆ ಮಾಸ್ಕ್ ಸ್ಯಾನಿಟೈಸರ್ ಇಂಚ ಅಗತ್ಯ ವಸ್ತುಗಳನ್ನು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಇಂಚಗೂ ಕೊಡ್ತಾರೆ. ಕರಿ ವರ್ಷ ಕೊರೋನಾ ಸಂಕಷ್ಟದ ಪೊರ್ತುಡು ಇಡೀ ರಾಜ್ಯಡೆ ಸುರುಕಾದು ಮಾದರಿಯಾದ ಜಿಲ್ಲದ ಆಶಾ ಕಾರ್ಯಕರ್ತರಿಗೆ 2,000 ರೂಪಾಯಿ ಕೊಡ್ದು ಇತಿಹಾಸ ನಿರ್ಮಿಸಾದರು. 6 ಬೊಕ್ಕ ಅರಣ್ಯ ನಿರ್ದೇಶಕ ಮಂಡಳಿ ಸಮಾಜಮುಖಿ ಸೇವೆಗೆ ಏಪಲ ಬೇರೆ ಸಹಾಯ ಕೊರಂದುಳ್ಳೇರು. ಅಂಚೆನೆ ಇತ್ತೆ ಎಸ್ಸಿಡಿಸಿಸಿ ಬ್ಯಾಂಕ್ದ ಮುಖಾಂತರ ಸೇವಾಂಜಲಿ ಟ್ರಸ್ಟ್ಗೆ ಆಂಬ್ಯುಲೆನ್ಸ್ನು ಕೊರಂದುಳ್ಳೇರು. ಇನ್ನೇನು ಜನಕ್ಲಿನ ಪ್ರಯೋಜನಗಾದ ಉಚಿತ ಸೇವೆ ಒದಗಾಯರೆ ಉಪಯೋಗ ಮಲ್ಪ ಪಡೆದು ಶಾಸಕರು ವೇದವ್ಯಾಸ್ ಕಾಮತ್ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಬೊಕ್ಕ ಅರಣ್ಯ ನಿರ್ದೇಶಕ ಮಂಡಳಿಗೆ ಅಭಿನಂದನೆ ಸಂದಾಯರು. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಸಮಾಜದ ಬಗ್ಗೆ ವಿಶೇಷವಾದ ಕಳಕಳಿಯನ್ನು ಅವರ ಬ್ಯಾಂಕ್ ಮತ್ತು ಅವರ ವೈಯಕ್ತಿಕವಾಗಿ ಕೊರೋನಾದ ಸಂದರ್ಭದಲ್ಲಿ ವಿಶೇಷವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ರೀತಿಯ ಒಂದು ಜವಾಬ್ದಾರಿಯುತ ಬ್ಯಾಂಕ್ ಆಗಿ ಜವಾಬ್ದಾರಿಯುತ ಪ್ರಜೆಯಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ನನಗೆ ಬಹಳ ಸಂತೋಷ. ಯಾಕೆ ಅಂತ ಹೇಳಿದರೆ ಇತ್ತೀಚಿನ ಕೆಲವಾರು ದಿವಸಗಳ ಹಿಂದೆ ನಾನು ಅವರ ಈ ಬ್ಯಾಂಕಿಗೆ ಭೇಟಿ ಕೊಟ್ಟು ಈ ಕೊರೋನಾದ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮ್ಮ ಬಹಳ ದೊಡ್ಡ ರೀತಿಯ ಸಹಕಾರ ಬೇಕು ಅಂತ ಹೇಳುವಂಥದ್ದು ಅವರ ಹತ್ರ ನಾನು ಸಹಕಾರವನ್ನು ಕೇಳಿದ್ದೆ. ತಕ್ಷಣ ಅವರು ಮಂಗಳೂರಿನ ಪ್ರಮುಖ ಹೃದಯ ಭಾಗದಲ್ಲಿರುವಂಥ ಉಳ್ಳಾಲ್ ನರ್ಸಿಂಗ್ ಹೋಮನ್ನು ಕೋವಿಡ್ ಕೇರ್ ಸೆಂಟರ್ ಮಾಡುವಂಥ ದೃಷ್ಟಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರು ಅವರ ವೈಯಕ್ತಿಕವಾದ ಆ
ಏನು ಉಳ್ಳಾಲ್ ನರ್ಸಿಂಗ್ ಹೋಮ್ನ ಇಡೀ ಕಟ್ಟಡ ಮತ್ತು ವ್ಯವಸ್ಥೆಯನ್ನು ಅಲ್ಲಿರುವಂಥ ಸ್ಟಾಫ್ ಸಮೇತ ಅವರು ಜಿಲ್ಲಾಡಳಿತದ ಕೋವಿಡ್ ಕೇರ್ ಸೆಂಟರ್ಗೆ ಕೊಡ್ತೀನಿ ಅಂತೇಳಿದ ಮಾತುಕತೆಯನ್ನು ಮಾಡಿ ಈಗಾಗಲೇ ಡಿ ಸಿ ಅವರು ಕೂಡ ಅಲ್ಲಿ ಬಂದು ವೀಕ್ಷಣೆ ಮಾಡಿ ನಂತರದ ಈ ಕೆಲಸ ಕಾರ್ಯಗಳು ಈಗ ತಯಾರಿಯಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ಕೂಡ ಕೋವಿಡ್ ಸೆಂಟರ್ಗಳಾಗಿ ಜನರಿಗೆ ಒಂದು ಬಹಳ ದೊಡ್ಡ ಶಕ್ತಿಯನ್ನು ಕೊಡುವಂಥ ರೀತಿಯ ಕೆಲಸ ಕಾರ್ಯಗಳು ಆಗ್ತದೆ ಅದರ ಮುಖಾಂತರ. ಹಾಗಾಗಿ ಆ ಒಂದು ಚಿಂತನೆಯನ್ನು ಹೊಂದಿದಂಥ ರಾಜೇಂದ್ರ ಕುಮಾರ್ ಅವರಿಗೆ ಕೂಡಲೇ ಅವರ ಹತ್ರ ಒಂದು ಆ್ಯಂಬುಲೆನ್ಸ್ನ ವಿಷಯವನ್ನು ಮಾತಾಡಿದಾಗ ನಾವೊಂದು ಆ್ಯಂಬುಲೆನ್ಸ್ ರೆಡಿ ಮಾಡಿ ನಿಮಗೆ ಕೊಡ್ತೇವೆ ಅಂತೇಳುವಂಥ ಮಾತನ್ನು ನಾವು ಹೇಳಿದ್ರು. ಹಾಗಾಗಿ ಅವರು ಒಂದು ಧರ್ಮಾರ್ಥವಾಗಿ ಒಂದು ಆ್ಯಂಬುಲೆನ್ಸನ್ನು ಬ್ಯಾಂಕ್ ಮುಖಾಂತರ ಜನರ ಸೇವೆಗಾಗಿ ಕೊಡ್ತಾ ಇದ್ದಾರೆ. ಈ ಸೇವೆಯನ್ನು ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಾವು ಜನರಿಗೆ ಉಚಿತವಾಗಿ ಯಾರೇ ವ್ಯಕ್ತಿಗೆ ಬೇಕಾದಲ್ಲಿ ಉಚಿತವಾಗಿ ನಮ್ಮ ಜಿಲ್ಲೆಯ ಒಳಗಡೆ ಅದಕ್ಕೆ ಸೌಕರ್ಯವನ್ನು ಸಲ್ಲಿಸುವ ರೀತಿಯಲ್ಲಿ ಅದಕ್ಕೆ ಪೂರ್ಣ ಪ್ರಮಾಣದ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಹಾಗಾಗಿ ಅವರ ಈ ಒಂದು ದೊಡ್ಡ ಮನಸ್ಸು, ಬ್ಯಾಂಕಿನ ಕಡೆಯಿಂದ ಆ್ಯಂಬುಲೆನ್ಸ್, ತನ್ನ ವೈಯಕ್ತಿಕ ಕಡೆಯಿಂದ ಉಳ್ಳಾಲ್ ನರ್ಸಿಂಗ್ ಹೋಮ್ ಕೋವಿಡ್ ಕೇರ್ ಸೆಂಟರ್ ಮತ್ತು ಮೊನ್ನೆ ತಾನೇ ಪೊಲೀಸು ಮತ್ತು ಇನ್ನಿತರ ಅಧಿಕಾರಿಗಳಿಗೆ ಈ ಕೊರೋನಾ ಸಂದರ್ಭದಲ್ಲಿ ಬೇಕಾಗಿರುವಂಥ ಮಾಸ್ಕ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಇನ್ನಿತರ ವ್ಯವಸ್ಥೆಗಳನ್ನು ಕೂಡ ಕೈ ಜೋಡಿಸ್ಕೊಂಡು ಕೊಡ್ತಾ ಇದ್ದಾರೆ. ಇದು ಎಲ್ಲದಕ್ಕಿಂತ ಮಿಗಿಲಾಗಿ ಹಿಂದೆ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಆಶಾ ಕಾರ್ಯಕರ್ತರಿಗೆ 2,000 ರೂಪಾಯಿ ಕೊಡುವ ಮುಖಾಂತರ ಅದರದೊಂದು ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥವರು HDFC ಬ್ಯಾಂಕ್ನ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಹಿರಿಯರಾದಂಥ ರಾಜೇಂದ್ರ ಕುಮಾರ್ ಅವರು ಮತ್ತು ಅವರ ಸರ್ವ ನಿರ್ದೇಶಕ ಮಂಡಳಿಯವರ ಸಹಕಾರ ಮುಖಾಂತರ ಬಹಳ ಒಳ್ಳೆಯ ಕೆಲಸ ಕಾರ್ಯಗಳಾಗ್ತಾ ಇದೆ. ಇನ್ನು ಮುಂದೆ ಕೂಡ ಯಾವುದೇ ರೀತಿಯ ಕೊಡುಗೆಗಳು, ಕೆಲಸ ಕಾರ್ಯಗಳು ಕೋವಿಡ್ಗೆ ಬೇಕಾದರೆ ನಾನು ಸಂಪೂರ್ಣವಾಗಿ ನಿಮ್ಮೊಂದಿಗೆ ಇದ್ದೇನೆ, ಜಿಲ್ಲಾಡಳಿತದೊಂದಿಗೆ ಇದ್ದೇನೆ, ಮಂಗಳೂರಿನ ಜನತೆಗೆ ಒಳ್ಳೆಯದಾಗಬೇಕು ಅಂತೇಳಿ ಆದರೆ ನನ್ನ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡಲಿದ್ದೇನೆ ಅಂತೇಳುವಂಥ ಮಾತನ್ನು ಹೇಳಿದ್ದೇನೆ. ಹಾಗಾಗಿ ಈ ಒಂದು ಚಿಂತಾಜನಕ ಪರಿಸ್ಥಿತಿಯಲ್ಲಿ ಆ್ಯಂಬುಲೆನ್ಸ್ ಸೇವೆಗೆ ಅಗತ್ಯ ಬೀಳುವಂಥವರಿಗೆ ಧರ್ಮಾರ್ಥವಾಗಿ ಆ ಸೇವೆಯನ್ನು ಲಭಿಸುವ ರೀತಿಯ ಕೆಲಸ ಕಾರ್ಯಗಳನ್ನು ಮಂಗಳೂರಿನ ಜನತೆ, ಇಡೀ ಜಿಲ್ಲೆಯ ಜನತೆ, ಇಡೀ ರಾಜ್ಯದ ಜನತೆ ರಾಜೇಂದ್ರ ಕುಮಾರ್ ಅವರಿಗೆ ಮತ್ತು HDFC ಬ್ಯಾಂಕಿಗೆ ಕೃತಜ್ಞತೆಯನ್ನು, ಧನ್ಯತಾ ಭಾವವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಇದರ ಮುಖಾಂತರ ಅವರ ಬ್ಯಾಂಕ್ ಇನ್ನಷ್ಟು ಅಭಿವೃದ್ಧಿಗೊಳ್ಳಲಿ, ಇನ್ನಷ್ಟು ಇದೇ ರೀತಿಯ ಕೊಡುಗೆಯನ್ನು ಕೊಡುವ ಮಟ್ಟಿಗೆ ಅವರು ಸಹಕಾರವನ್ನು ಕೊಡ್ತಾರೆ ಅಂತ ಹೇಳ್ತಾ ಅವರ ಈ ಕೊಡುಗೆಯನ್ನು ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಕೊಡ್ತಾ ಈ ರೀತಿಯ ಒಂದು ಮನೋಭಾವದಿಂದ ಮಂಗಳೂರಿನ ಅದೆಷ್ಟು ಕೆಲಸ ಕಾರ್ಯಗಳು ನಮಗೆ ಸುಲಭವಾಗಿ ಮಾಡಲಿಕ್ಕೆ ಅವಕಾಶಗಳು ಸಿಗ್ತಾ ಇದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಎಲ್ಲ ನಿರ್ದೇಶಕ ಮಂಡಳಿ ಮತ್ತು ಬ್ಯಾಂಕಿನ ಅಧಿಕಾರಿ ವರ್ಗದವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ HDFC ಬ್ಯಾಂಕ್ ಮತ್ತು ಅವರ ಇಡೀ ಅಧ್ಯಕ್ಷರಿಗೆ ಮತ್ತು ಇಡೀ ಪದಾಧಿಕಾರಿಗಳಿಗೆ ನಾನು ಕೈ ಜೋಡಿಸಿ ಚಿರವಾಗಿ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ. SCDCC ಬ್ಯಾಂಕ್ನ ನಿರ್ದೇಶಕರು ದೇವಿಪ್ರಸಾದ್ ಶೆಟ್ಟಿ, ಶಶಿಕುಮಾರ್ ರೈ, ರಾಜಾರಾಮ್ ಭಟ್, ಸದಾಶಿವ ಉಳ್ಳಾಲ್, ವಾದಿರಾಜ್ ಶೆಟ್ಟಿ, ಹರೀಶ್ ಚಂದ್ರ, ರವೀಂದ್ರ ಬಿ, ಪ್ರವೀಣ್ ನಾಯಕ್, ಪ್ರವೀಣ್ ಇಂಚಿತ ಪ್ರಮುಖರು ಈ ಪೊರ್ತೋಟುಗೆತ್ತರು.